ಅಕ್ಕ ಇವರೆಲ್ಲ ಫ್ರೆಂಡ್ಸ್ ಬಂದದ್ದು ಸಂಜು ನಮ್ಗೆ ಹೇಳಲೇ ಇಲ್ಲ ಆಯ್ತಾ ಇವನು ಬರ್ತಾನೆ ಅಂತ. ಎಸ್ ನಾವು ಕುದ್ರೋಳಿಗೆ ಬಂದ್ವಿ. ನೋಡಿ ನಮ್ಮೊಟ್ಟಿಗೆ ಐಶ್ ಇದ್ದಾಳೆ, ಐಶುನ ತಮ್ಮ ಇದ್ದಾನೆ. ನಾವೀಗ ಫಾರಂ ಮಾಲ್ಗೆ ಬಂದಿದ್ದೇವೆ. ಐಸ್ ಕ್ರೀಮ್ ತೆಗೆದು ಕೊಟ್ಟದ್ದು ನಮಗೆ. ಹೋಗುದಷ್ಟೇ ನಾವು ನೋಡಿ ಮಗು ಇದ್ರಿದ್ದೇ ಅವಸ್ಥೆ. ತಟ್ಟಿಕೊಂಡು ಹೋಗ್ಬೇಕು ನೋಡಿ. ಅವಳು ಬಿಡುದು ಸಲ ನೋಡಿ ಕೊಡಿರ್ತಿದ್ದಾಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಾವೀಗ ಕುದ್ರೋಳಿಗೆ ಬಂದಿದ್ದೇವೆ. ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಕುದ್ರೋಳಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಉಂಟು ನೋಡಿ. ಎಸ್, ನಾವು ಕುದ್ರೋಳಿಗೆ ಹೋಗಿರೋದು ಬಸ್ನಲ್ಲಿ. ಸೊ ಲಚ್ಚು, ನಾನು ಮತ್ತು ಕಸಿನ್ಸ್, ಅಮ್ಮ ಎಲ್ಲ ಒಟ್ಟಿಗೆ ಹೋದ್ವಿ ನಾವು ಬಸ್ಸಲ್ಲಿ. ಸೊ ನೆಕ್ಸ್ಟ್ ಆಟೋದಲ್ಲಿ ಹೋದ್ವಿ. ಸಿಕ್ಕಿದ್ದಾನೆ ಕುದ್ರೋಳಿಯಲ್ಲಿ ಪ್ರೀತಮ, ಇದು ಪ್ರಿಯಾ. ಪ್ರಿಯಾ ಅಕ್ಕ ಇವರೆಲ್ಲ ಫ್ರೆಂಡ್ಸ್ ಬಂದದ್ದು. ಸಂಜು ನಮ್ಗೆ ಹೇಳಲೇ ಇಲ್ಲ ಆಯ್ತಾ ಇವನು ಬರ್ತಾನೆ ಅಂತ. ಸುತ್ತಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ. ಎಸ್, ನಾವು ಕುದ್ರೋಳಿಗೆ ಬಂದ್ವಿ. ಅಮ್ಮ ಹೋದದ್ದೆ ಮುಂದೆ ಮುಂದೆ ಮುಂದೆ, ಅಮ್ಮ ಮತ್ತು ಲಚ್ಚು. ಎಂಚ ಜನ ಎತ್ತೆ ಶೋಪ್ ಮಂತ ಕೊಡಿಯೊಚ್ಚಿ. ಎಸ್, ಎಲ್ರಿಗೂ ಗೊತ್ತಿರೋ ಹಾಗೆ ಕುದ್ರೋಳಿ ಅನ್ನುವಂಥದ್ದು ದಸರಾಗೂ ಕೂಡ ತುಂಬಾ ಫೇಮಸ್. ಸೊ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಅಂತ ಹೇಳ್ಬೋದು, ಆದರೆ ದಸರಾಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಅದೇ ರೀತಿ ದಸರಾದ ಟೈಮಲ್ಲಿ ಇಡುವಂತಹ ವಿಗ್ರಹಗಳನ್ನು ನೋಡೋದೇ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತುಂಬಾ ಖುಷಿ ಕೊಡುತ್ತೆ, ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ನೋಡಿ, ಜಸ್ಟ್ ಎಲ್ಲ ದೇವಿಯ ವಿಗ್ರಹಗಳನ್ನು ಇಲ್ಲಿ ನೋಡ್ಬೋದು ನೀವು. ಫಸ್ಟಿಗೆ ಬಂದರೆ ಅದು ಯಾವುದಂತೂ ಸ್ಕಿಪ್ ಆಯಿತು. ಸೊ ನೆಕ್ಸ್ಟ್ ಶೈಲಪುತ್ರಿ, ನೆಕ್ಸ್ಟ್ ಎಲ್ಲ ದೇವಿಗಳದ್ದು ಆಲ್ಮೋಸ್ಟ್ ತೋರಿಸ್ತಾ ಇದ್ದೇನೆ. ಬ್ರಹ್ಮಚಾರಿಣಿ ಆಗಿರ್ಬೋದು, ಆ್ಯಂಡ್ ಇಲ್ಲಿ ಚಂದ್ರಘಂಟ. ಸೊ ದೇವಿಯ ಇದು ವಿಗ್ರಹವನ್ನು ತೋರಿಸಲಿಕ್ಕೆ ಮತ್ತೋಯ್ತು, ಅಲ್ಲಿ ತುಂಬ ರಶ್ ಇತ್ತಲ್ವ, ಹಾಗಾಗಿ ನೆಕ್ಸ್ಟ್ ಕುಷ್ಮಾಂಟಿನಿ ಹೀಗೆ, ಮತ್ತು ಶಾರದಾ ದೇವಿ. ಸೊ ಎಲ್ಲವೂ ಕೂಡ ತುಂಬಾ ನೋಡೋದಕ್ಕೆ ಕಣ್ಗಳು ಸಾಲಲ್ಲ ಅಂತ ಹೇಳ್ತಾರಲ್ವ, ಸೊ ಅದೇ ರೀತಿ ಇತ್ತು. ತುಂಬ ರಶ್ ಇತ್ತು. ಸೊ ಹಾಗಾಗಿ ಈ ವಿಡಿಯೋ ಆಚೆ ಆಗಿದೆ. ಸೊ ಇಲ್ಲಿ ಬೇರೆ ಬೇರೆ ದೇವಿಗಳೆಲ್ಲ ನೋಡ್ಬೋದು ನೋಡಿ, ದೇವಿಯ ವಿಗ್ರಹಗಳನ್ನು. ಈ ಕಡೆ ಬಂದರೆ ಅದು ಕೆಲವೆಲ್ಲ ನನಗೆ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನಾನು ಮತ್ತೆ ಈಗ ಬಾಯಿ ಹೊಡಿಲಿಕ್ಕೆ ಸಹ ಆಗಲಿಲ್ಲ ನನಗೆ, ಅದು ಯಾವ ದೇವಿ ಅಂತ. ಅದು ನಿಜವಾಗಿ ಗೊತ್ತಿರುತ್ತೆ, ಆದರೆ ಏನಾದರೂ ತಪ್ಪಾದರೆ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ. ಮತ್ತು ಇವಳಿಗೆ ಏನು ಗೊತ್ತಿಲ್ಲ ಅಂತ ಏನು ಅಂದ್ಕೊಳ್ಬೇಡಿ. ಈಚೆ ಬಂದರೆ ಮತ್ತು ನಾವೆಂತ ಗೊತ್ತಿತ್ತು, ಅಲ್ಲಿ ಭಜನೆ ಎಲ್ಲ ಆಗ್ತಾಯಿತ್ತು. ಸೊ ಭಜನಾ ತಂಡಗಳಿತ್ತು, ಮತ್ತು ಈ ಕಡೆ ಬೇರೆ ಬೇರೆ ಅಂದರೆ ವಾದ್ಯ ಅದು ಇದು ಅಂತ ನೋಡಲಿಕ್ಕೆ ತುಂಬ ಜನ ಬಂದಿದ್ರು ಅಲ್ಲಿಗೆ. ಸೊ ಅದರಲ್ಲಿ ನಾವು ಕೂಡ. ಅದಾದ ನಂತರ ಊಟಕ್ಕೆ ಹೋದ್ವಿ. ಸೊ ಊಟ ಕೂಡ ತುಂಬ ಸ್ಪೆಷಲ್ ಆಗಿತ್ತು, ಪಾಯಸ ಎಲ್ಲ ಇತ್ತು. ಸೊ ಅಲ್ಲಿ ರಶ್ ಇರಲಿಲ್ಲ, ಸ್ವಲ್ಪ ರಶ್ ಇತ್ತು ಅಷ್ಟೇ. ನಮಗೆ ಬೇಗ ಸಿಕ್ತು ಊಟ ಕೂಡ. ನೆಕ್ಸ್ಟ್ ಇಲ್ಲಿ ಒಂದು ಇದಿತ್ತು, ಪುಣ್ಯಕೋಟಿವನ. ಸೊ ಅದಕ್ಕೆ ಬಂದಿನಿ. ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಪುಣ್ಯಕೋಟಿವನ. ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಿಮಗೆ ಸಹ ಒಂದು ವಿಡಿಯೋ ತೋರಿಸುವಂತ ನೀವು ಬಂದಿರ್ಬೋದು. ಆದರೂ ನೀವು ಕೂಡ ನೋಡಲಿ ಅಂತ ಹೇಳಿ ಸ್ವಲ್ಪ ಒಂದಿಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾ ಮುಂದೆ ಹೋದ್ವಿ ನಾವು. ನೋಡಿ, ನಾವಿಲ್ಲಿದ್ದೆ ಮತ್ತು ಪುಣ್ಯಕೋಟಿ ವನ ಅಂತ ಹೇಳಿದ್ದು ಇದಕ್ಕೆ ನೋಡಿ, ದನ ಮತ್ತು ಹುಲಿದ್ದು ಸ್ಟೋರಿ ಗೊತ್ತಿರ್ಬೋದು, ಪುಣ್ಯಕೋಟಿ ಸ್ಟೋರಿ. ಸೊ ಅದರದ್ದು ಸ್ಟ್ಯಾಚ್ಯೂ ಇದೆ. ಮತ್ತು ಈ ಕಡೆ ಎಲ್ಲ ಹೋದರೆ ಬೇರೆ ಬೇರೆ ರೀತಿದು ಉಂಟು ನೋಡಿ. ಇಲ್ಲಿ
ನೀರು ಕುಡಿಯೋದು. ಆ ಕಡೆ ಹೋದರೆ ಜಿಂಕೆ ಇದೆ. ಸೊ ಒಂದೊಂದು ಸ್ಪೆಷಲ್ ಆಗಿತ್ತು. ಇದೆಲ್ಲರಿಗೂ ಈ ಕಡೆ ಕೋಸ್ಟಲ್ ಅವರಿಗೆಲ್ಲ ಗೊತ್ತಿರ್ಬೋದು, ಆದರೆ ಕೋಸ್ಟಲ್ಗಿಂತ ಹೊರಗಡಿನವ್ರಿಗೆ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ಹೇಳ್ತಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮ ಶಿವದೇವರಿದ್ದಾರೆ ನೋಡಿ, ಒಂದು ಕೆರೆ ಇದೆ, ಶಿವದೇವರಿದ್ದಾರೆ. ಸೊ ಇದು ರಾತ್ರಿ ಬರಬೇಕು, ಇನ್ನೂ ಕೂಡ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಲೈಟಿಗೆಲ್ಲ ರೋಡ್ ಬೇಕಿದ್ದಾನೆ. ನಾನು ಒಂದು ಸಲ ಏನೋ ಬಂದಿದ್ದೇನೆ ನೈಟ್, ಆನಂತರ ಬರಲಿಲ್ಲ ನಾನು ಕೂಡ. ಇಲ್ಲಿ ನೋಡಿ ಲೈಟೆಲ್ಲ ಹಾಕಿದ್ದಾರೆ, ಬಟ್ ರಾತ್ರಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಅಲ್ಲಿಂದ ಆಗಿ ಮತ್ತೆ ಎಲ್ಲ ವೀಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ, ಫೋಟೋಗಳ ಕ್ಯಾಪ್ಚರ್ ಮಾಡಿ ಹೋದ್ವಿ. ಗೊತ್ತುಂಟ, ಚಪ್ಪಲ್ ಇಟ್ಟು ಬಂದಿದ್ದೀವಿ. ಈಗ ಚಪ್ಪಲ್ ಸಿಗ್ತದಿಲ್ವ ಅಂತ ಗೊತ್ತಿಲ್ಲ. ಎಸ್, ಕುದ್ರೋಳಿಂದ ನೇರವಾಗಿ ನಾವು ಫಾರಂ ಮಾಲ್ಗೆ ಬಂದ್ವಿ ಆಟೋದಲ್ಲಿ. ಸೊ ಅದರದ್ದು ಒಂದಿಷ್ಟು ವಿಡಿಯೋಸ್ ಇದೆ ನೋಡಿ. ನಮ್ಮೊಟ್ಟಿಗೆ ಐಶ್ ಇದ್ದಾಳೆ, ಐಶುನ ತಮ್ಮ ಇದ್ದಾನೆ. ನಾವೀಗ ಫಾರಂ ಮಾಲ್ಗೆ ಬಂದಿದ್ದೇವೆ. ಫುಲ್ ಸುತ್ತಾಡಿಕೊಂಡು ಹೋಗ್ತಿದ್ದೇವೆ. ಜಾಲಿ ಫುಲ್. ಹೇಗಾಯ್ತು ಕುದ್ರೋಳಿ? ಸಕ್ಕತ್ತಾಯ್ತು. ಎಂತ ಸಕ್ಕತ್ತಾಯ್ತು. ದೇವರನ್ನೆಲ್ಲ ನೋಡಿ ನೋಡಿ ಮೈ ಮುಗಿದು ಬಂದದ್ದಾ? ಬಂದದ್ದಕ್ಕೆ ಮಾಲಿಗೆ ಸಹ ಬಂದ್ವಿ ನಾವು. ವಸಂತಕ್ಕನಿಗೆ ಫುಲ್ ಭಯ ಲಿಫ್ಟ್ ಅಲ್ಲಿ ಬರ್ಲಿಕ್ಕೆ. ಅಮರಿ ಬಂತು. ಲಚ್ಚು ದೂರ ಬತ್ತಿ ನಿಮಗೆ ಕೊಳ್ಳುಕೊಂಡ ಶಬಾಷ್. 15 ಸಾವಿರದ ಬೋರ್ಡ್ ಮಿತ್ರ ಲೈಸು ಒಂದು ಬರ್ಬೇಕು ಮುಚ್ಚ ಬರ್ತದೆ. ಒಂದು ಐಸ್ ಕ್ರೀಮ್ ತೆಗೆದು ಕೊಟ್ಟದ್ದು ನಮಗೆ. ಹೋಗುದಷ್ಟೇ ನಾವು. ನೋಡುವ ಸೀನಿಗೆ ಎಲ್ಲ ಮಗು ಇದ್ರಿದ್ದೆ ಅವಸ್ಥೆ. ತಗೊಳ್ತಾರೆ ಅಂತ ತಟ್ಟಿಕೊಂಡು ಹೋಗ್ಬೇಕು ನೋಡಿ. ಅವಳು ಇವರು ಮತ್ತೆ ಆಂಟಿ ನೋಡ್ತಿದ್ರಾಗ ಪರ್ಚೇಸ್ ಮಾಡ್ಲಿಕ್ಕೆ ಎಂತ ತಕೊಳ್ಳಿಲ್ಲ. ಎಂತ ತಗೊಳ್ಳೋಂಥದ್ದು ಇಲ್ಲ ಗೈಸ್ ಇಲ್ಲಿ, ಅಷ್ಟು ಕಾಸ್ಟ್ಲಿ. ನೋಡಿ ನಮ್ಮ ಲಕ್ಷಕ್ಕೆ ಲಾಸ್ಟ್ಗೆ ಐಸ್ ಕ್ರೀಮ್ ಗೈಸ್. ನಿನ್ನೆಲ್ಲ ಫೇಸ್ ತೋಪಲ್ ಒಂಚೂರು ನಾನು ತೋರಿಸ್ತೇನೆ ಆಯ್ತಾ ಅವಳನ್ನು. ಅವಳಿಗೆ ಹೆದ್ರಿಕೆ ಯಾರಾದ್ರೂ ಲೈನ್ ಹಾಕಿದ್ರೆ ಅಂತ. ಯಪ್ಪಾ ನಾನೇ ತೋರಿಸ್ತೇನೆ ಗೈಸ್. ಎಂತ ಇವಳನ್ನ ನೋಡಿ, ಲಕ್ಷಣ ನೋಡಿ. ಎಂದು ಐಸ್ ಕ್ರೀಮ್ ಅವು ನಿನ್ನೆಟ್ಟು ಕೊಟ್ಬಿರೋದು. ನೇ ಮೂಲಿ ಈ ಪನ್ನ ಏನದ ಫ್ಲೇವರ್ ಅವು ನಾಮೆಟ್ಟು ಫ್ಲೇವರ್ ಐಸ್ ಕ್ರೀಮ್ ಎಂತ 150 ರೂಪಾಯಿ. ಎಂತ 150 ರೂಪಾಯಿಗೊಂದು ಮಸಾಲೆ ದೋಸೆ ಅದು ತಿನ್ಬೋದಲ್ಲ. ನೋಡಿ ಇವಳನ್ನ ನೋಡಿ, ಯಾರನ್ನ ನೋಡಿದ್ರು ಪರವಾಗಿಲ್ಲ. 150 ರೂಪಾಯಿ ಐಸ್ ಕ್ರೀಮ್ ಕೊಡ್ಬೇಕಂತ. ನೋಡಿ ಗಾಯ್ಸ್, ನಾವೀಗ ಐಫೋನ್ ತಗೊಳ್ಳುದು. ಐಫೋನ್ ಅಲ್ಲ, ಆಯ್ತು ಫೈನಲಿ ಹೊರಗೆ ಮನೆಗೆ ಹೋಗುದು. ಇನ್ನಾಗ್ಲಿಕ್ಕಿಲ್ಲ, ಹೋಗುದು. ಎಂತ ಇಲ್ಲಿಗೆ ಒಂದು ಎಂತ ತಗೊಳ್ಳಿಲ್ಲ ನಾವು. ಇವಂತ ಕಾಸ್ಟ್ಲಿ ಮಾರ್ರೆ. ನೋಡಿದ್ದೆ ಕೂಡ ಎಲ್ಲ ಎಂತ ಇಲ್ಲ. ಇವಳೊಂದು ಬಿಡುದು ಸಹ ಇಲ್ಲ ನೋಡಿ, ಕೊಡೆ ಇರ್ತಿದ್ದಾಳೆ.
ಹಾವು ಆಂಟಿ ಆರ್ಡರ್ ಆಯ್ತು ಹೋಟೆಲ್ಗೆ ಹೋಗ್ಲಿಕ್ಕೆ. ಇನ್ನು ನಾವು ಹೋಟೆಲ್ಗೆ ಬಂದಿದ್ದೇವೆ. ಅಮ್ಮನಿಗೆ ಮಸಾಲೆ ದೋಸೆ ಬೇಕು ಅಂತ ಬಂದದ್ದು, ಅವರಿಗೆ ಮಸಾಲೆ ದೋಸೆ ಸಿಗ್ಲಿಲ್ಲ. ಈಗ ಸದ್ಯಕ್ಕೆ ಪರೋಟ ತಿಂತಿದ್ದಾರೆ. ಉಳಿಸಿದ್ದಾಳೆ ಐಶು, ಅನ್ಸಿದ್ದೇನೆ ಬಚ್ಚಿತು ಮಾತ್ರ ಬಚ್ಚಿತು ಗೈಸ್. ಗಾಯ್ಸ್ ನಾವಿಷ್ಟು ತಿಂತಿದ್ದೀವಿ.